ಜನವರಿ 8ರಿಂದ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ತಯಾರಿ ಆಗ್ತಾ ಇದೆ. ಇವತ್ತು ಚಪ್ಪರ ಪೂಜೆ ಕೂಡ ಆಯ್ತು. ಸೊ ಈಗ ಎಲ್ಲ ಗಣ್ಯಾತಿ ಗಣ್ಯರು ಸೇರಿದ್ದಾರೆ. ಇದು ಮೊದಲಾಗಿ ತಿಮ್ಮನರಸರು. ಸೊ ಈ ಅಜಿಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಶೇಷವಾದ ಒಂದು ಅರ್ಥ ಇದೆ, ವಿಶೇಷವಾದ ಮಹತ್ವ ಇದೆ. ಸೊ ನಮ್ಮ ತಿಮ್ಮನರಸ ಇರುವಂತಹ ಡಾಕ್ಟರ್ ಪದ್ಮಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಇದೀಗ ಬ್ರಹ್ಮ ಕಲಶೋತ್ಸವಕ್ಕೆ ಹತ್ತಿರ ಬರ್ತಾ ಇದೆ. ಇವತ್ತು ಚಪ್ಪರ ಪೂಜೆ ಆಯ್ತು. ಸೊ ಆ ಸಂದರ್ಭದಲ್ಲಿ ಎಷ್ಟೆಲ್ಲ ತಯಾರಿ ಆಗ್ತಾ ಇದೆ, ಇನ್ನೊಂದು ಈ ಕ್ಷೇತ್ರದ ಬಗ್ಗೆ ಮಹಿಮೆ ಬಗ್ಗೆ ಒಂದು ಹೇಳೋದಾದ್ರೆ, ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳುವುದಾದ್ರೆ, ಸುಮಾರು 700 ವರ್ಷದ ಇತಿಹಾಸ ಇರುವಂತಹ ಈ ದೇವಸ್ಥಾನ ನಮ್ಮ ಅಜಿಲ ಸೀಮೆಗೆ ಸಂಬಂಧಪಟ್ಟಂತಹ ಹಲವಾರು ದೇವಸ್ಥಾನ ಇದೆ. ಅದರಲ್ಲಿ ಈ ಸೋಮನಾಥೇಶ್ವರಿ ಇದೊಂದು ವಿಶಿಷ್ಟವಾದಂತಹ ದೇವಸ್ಥಾನ. ಯಾಕಂದ್ರೆ ಇಲ್ಲಿ ನಾವು ಅರ್ಧನಾರೀಶ್ವರ ಶಕ್ತಿಯನ್ನು ಪೂಜೆ ಮಾಡುದು, ಆದ್ರೆ ನೋಡ್ಲಿಕ್ಕೆ ಆ ಮೂರ್ತಿ ಕಲಶ ರೂಪದಲ್ಲಿದೆ. ಇದು ಹಿಂದಿನ ಅರಸರು ಬೇರೆ ಕಡೆ ಹೋಗುವಾಗೆಲ್ಲ ಇಟ್ಕೊಂಡು ಹೋಗುವಂತ ಒಂದು ಮೂರ್ತಿಯನ್ನು ಮಧುರಕ್ಕ ದೇವಿ ಅಂತ ಹೇಳುವವರು ಒಬ್ರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳುವಂತ ಇತಿಹಾಸ ಇದೆ. ಈಗ ನಮಗೆ 2007ನೇ ಇಸ್ವಿಯಲ್ಲಿ ಒಂದು ಸಲ ಬ್ರಹ್ಮಕಲಶನ ಆದ ನಂತರ 12 ವರ್ಷದಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಯಿತು. ಆಮೇಲೆ ಈಗ 17 ವರ್ಷದ ನಂತರ ಈಗ ಬ್ರಹ್ಮಕಲಶ ಮಾಡ್ತಾ ಇದ್ದೇವೆ. ಇನ್ನು ಕೆಲವು ದಿವಸ ಉಳಿದಿರೋದ್ರಿಂದ ಈಗ ಚಪ್ಪರ ಮಹೋತ್ಸವ ಇವತ್ತು ನೆರವೇರಿದೆ. ಎಲ್ಲ ಕೆಲಸ ನಮ್ಮ ತಯಾರಿ ಎಲ್ಲ ಆಗಿದೆ. ಪೂಜೆಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಆಗಿದೆ. ಅನ್ನ ಸಂತರ್ಪಣೆಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ತಯಾರಿಗಳು ಸಹ ನಾವು ಮಾಡಿಕೊಂಡಿದ್ದೇವೆ. ಇನ್ನು ನಾವು ಈ ಸಲ ಈ ಎರಡು ವಿಶೇಷ ಅಂದ್ರೆ ಪೂಜೆಗೆ ಮತ್ತು ಅನ್ನ ಸಂತರ್ಪಣೆ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಸಭಾ ಕಾರ್ಯಕ್ರಮ ಮತ್ತೆ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಒಲವು ಕೊಡದೆ ಈ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಒಂದು ಬ್ರಹ್ಮಕಲಶವನ್ನು ಈ ಸಲ ನೆರವೇರಿಸಿದ್ದೇವೆ. ಇದಕ್ಕೆ ಇಡೀ ನಮ್ಮ ಸೀಮೆ ಅಂದ್ರೆ 32 ಗ್ರಾಮದ ಎಲ್ಲ ಜನರ ಸಹಕಾರ ಇದೆ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಇನ್ನೊಂದು ಇದು 17 ವರ್ಷದ ಹಿಂದೆ ಆಗಿರುವಂತ ಬ್ರಹ್ಮಕಲಶ, ಆಗ ಆಗಿರುವಂತಹ ಆ ಸಂದರ್ಭದಕ್ಕೂ ಈವಾಗ ಎಷ್ಟೊಂದು ವ್ಯತ್ಯಾಸ ಕಂಡು ಬರ್ತಾ ಇದೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಆ ಸಂದರ್ಭದಲ್ಲಿ ನಮ್ಮ ಇಡೀ ಗರ್ಭಗುಡಿಗೆ 7 ಲಕ್ಷ ರೂಪಾಯಿ ಒಂದು ವ್ಯವಸ್ಥೆ, 7 ಲಕ್ಷ ರೂಪಾಯಿ ಒಂದು ಗರ್ಭಗುಡಿ ಆಗ್ತದೆ ಅಂತ ಹೇಳುವಂತ ವ್ಯವಸ್ಥೆ ಇತ್ತು. ಆದ್ರೆ ಈಗ ನಾವು ಬೇರೆ ಸಣ್ಣ ಪುಟ್ಟ ಕೆಲಸಗಳಿಗೆ 1.5 ಕೋಟಿಯ ಒಂದು ಬಜೆಟ್ ನಾವು ಮಾಡಿಕೊಳ್ಳುವಂತ ಪರಿಸ್ಥಿತಿ ಈಗ. ಆ ಸಂದರ್ಭದಲ್ಲಿ ದುಡ್ಡಿಗೆ ಬಹಳ ತಾಪತ್ರಯ, ಆದ್ರೂ ನಮ್ಮ ಒಳ್ಳೆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಮ್ಮೆಲ್ಲ ಬ್ರಹ್ಮಕಲಶ ನಡೆದಿದೆ. ಈ ಸಲ ನಮಗೆ ಯಾವುದೇ ರೀತಿಯ ಕೊರತೆ ಬರ್ಲಿಕ್ಕಿಲ್ಲ ಅಂತ ನಮ್ಮ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಡೀ ನಮ್ಮ ಸೀಮೆಯ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ನಡೆಯುವುದರಿಂದ ಒಳ್ಳೆ ರೀತಿಯಲ್ಲಿ ಖಂಡಿತ ನಡೀತದೆ. ಆದ್ರೆ ಎಲ್ಲ ಜನರ ಸಹಕಾರ ಆಗ ಎಷ್ಟಿತ್ತ ಅಷ್ಟೇ ಸಹಕಾರ ಈಗ ಸಹ ಇದೆ ಅಂತ ಹೇಳಿ ಸಂತೋಷ ಆಗ್ತದೆ. ಸೊ ನೀವೀಗ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರು ಕೂಡ ಹೌದು, ಆಮೇಲೆ ಅನುವಂಶೀಯ ಆಡಳಿತ ಮುಕ್ತೇಶ್ವರ ಕೂಡ ಹೌದು. ಸೊ ಈ ಕ್ಷೇತ್ರದಲ್ಲಿ ಈ ಒಂದು ಮಹತ್ವದ ಕ್ಷೇತ್ರ, ಇಲ್ಲಿಗ ಈ ಬ್ರಹ್ಮಕಲಶ ಆಗ್ತದೆ, ಎಷ್ಟು ಜನ ಸೇರುವಂತಹ ಒಂದು ಸಾಧ್ಯತೆ ಇರ್ಬೋದು? ಎಷ್ಟು ಜನಕ್ಕೆ ಈಗ ಪಟುವಟಿಕೆ ಎಲ್ಲ ಎಷ್ಟಾಗಿದೆ? ಅಂದ್ರೆ ನಾವು ನೆಕ್ಸ್ಟ್ ಈಗ ನಮ್ಮ ಬ್ರಹ್ಮಕಲಶ ಪ್ರಾರಂಭ 8ನೇ ತಾರೀಕು ಪ್ರಾರಂಭ ಆಗ್ತದೆ. 8ರಿಂದ 12ನೇ ತಾರೀಕು ತನಕ ನಮ್ಮ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ನಾವು ಪ್ರತಿದಿನ ಅಂತ ಹೇಳಿದ್ರೆ ನಾವು ಒಟ್ಟಿಗೆ ಸುಮಾರು ಒಂದು 50,000 ಜನದಷ್ಟು ಜನ ಬಂದು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ಬಹುದು ಅಂತ ಹೇಳುವಂತ ಅಭಿಪ್ರಾಯ ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ. ಥ್ಯಾಂಕ್ ಯು. ಹಾಗೇನೆ ಈಗ ನಮ್ ಜೊತೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ಹರೀಶ್ ಕುಮಾರ್ ಇದ್ದಾರೆ ಸರ್. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಕೂಡ ಈ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಕೂಡ ಅನೇಕ ದೇವಸ್ಥಾನ ಇದೆ, ದೇವರ ನಾಡು ಅಂದ್ರೂ ಕೂಡ ತಪ್ಪಾಗಲ್ಲ. ಇದೀಗ ನೀವು ಅಡದಂಗಡಿ ಇದ್ದೀರಾ, ಇಲ್ಲಿಗೆ ಬ್ರಹ್ಮಕಲಶ ಆಗ್ತಾ ಇದೆ. ಸೊ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಈ ಬ್ರಹ್ಮಕಲಶದ ಈ ಎಲ್ಲ ವ್ಯವಸ್ಥೆ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಈಗ ಕ್ಷೇತ್ರದ ಬಗ್ಗೆ ಅಂದ್ರೆ ಇದು ನಮ್ಮ ಸೀಮೆಯ ದೇವಸ್ಥಾನ, ನಾನು ಕೂಡ ಅದಕ್ಕೆ ಸಂಬಂಧಪಟ್ಟವನು. ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಕೂಡ ಒಂದು ದೇವಸ್ಥಾನ ಇದೆ, ಅದಕ್ಕೂ ಕೂಡ ಅರಸರು ಅವರೇ ಬಂದು ಆಗುವಂತದ್ದು. ಅಂದ್ರೆ ಈ ಸೀಮೆಯಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಈ ಅಳದಂಗಡಿ ಪ್ರಧಾನ ಮತ್ತು ಸುಮಾರು 700 ವರ್ಷಗಳ ಇತಿಹಾಸ ಇರುವಂತದ್ದು ಅಂತ ಈಗಾಗಲೇ ಅರಸರು ಹೇಳಿದರು. ಈಗ ಬ್ರಹ್ಮಕಲಶೋತ್ಸವದ ಸಂದರ್ಭ, ನಾವು ಈಗ ಬ್ರಹ್ಮಕಲಶೋತ್ಸವದ ಸಂದರ್ಭ ಅಂದರೆ ಆಗ ಪ್ರಸ್ತಾಪ ಮಾಡಿದ್ರು ಕೆಲವರು. ಹಿಂದಿನ 17 ವರ್ಷಕ್ಕೆ ಹಿಂದೆ ಇದ್ದಂತ ಸಂದರ್ಭಕ್ಕೂ ಈಗಕ್ಕೂ ಬಹಳ ವ್ಯತ್ಯಾಸ ಇದೆ. ಮತ್ತೆ ಜನರು ಕೂಡ ಧಾರ್ಮಿಕವಾಗಿ ಆಸಕ್ತರಾಗಿದ್ದಾರೆ. ನೀವು ಎಷ್ಟು ಜನ ಸೇರ್ತಾರೆ ಅಂತ ಕೇಳಿದಿರಿ. ಬಹುಶಃ ಈಗ ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಅದು ತಿಳಿದ್ರೆ ಸಾಕು, ಅದನ್ನು ನಾವು ನಮ್ಗೆ ಕರೀಲೇಬೇಕು ಅನ್ನುವಂತ ಒಂದು ಮನೋಭಾವ ಕಡಿಮೆ ಆಗಿದೆ. ಅಲ್ಲಿ ದೇವಸ್ಥಾನದ ಬ್ರಹ್ಮಕಲಶದೊಂದಿಗೆ ನಮ್ಮ ಒಂಜಿ ದಿನ ಪೋದು ಬರುಡು ಅನ್ನುವಂತ ಮನೋಭಾವ ಈಗ ಜನರಲ್ಲಿ ಇದೆ. ಆದ್ರಿಂದ ಯಶಸ್ವಿ ಆಗ್ತದೆ. ನೀವು ಈಗಾಗಲೇ ನೋಡಿದ್ರಿ, ಅನೇಕ ಜನ ಈಗಾಗಲೇ ಅನ್ನ ಸಂತರ್ಪಣೆಗೆ ಮತ್ತು ವಿವಿಧ ಕಾರ್ಯಕ್ರಮಗಳಿಗೆ ನಾವು ತಮ್ಮ ದೇಣಿಗೆಯನ್ನ, ದೇವರ ಸೇವೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಬಹುಶಃ ಈ ಬ್ರಹ್ಮಕಲಶೋತ್ಸವ ಖಂಡಿತ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನಡೀತದೆ, ಊರಿನವರ ಸಹಕಾರ ಸಂಪೂರ್ಣ ಇದೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದರಿಂದ ಬಹಳಷ್ಟು ಯಶಸ್ವಿಯಾಗಿ ನಡೀತದೆ. ಓಕೆ. ಹಾಗೇನೆ ದೇವೇಂದ್ರ ಹೆಗಡೆ ಕೊಕ್ರಾಡಿ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಾಧ್ಯಕ್ಷರು ಕೂಡ ಹೌದು ಸರ್. ಈಗ ಹಲವಾರು ಸಿದ್ಧತೆ ಆಗಿದೆ, ಈ ಅನ್ನದಾನ ಆಗಿರ್ಬೋದು, ಜೊತೆಗೆ ಅಲಂಕಾರ ಎಲ್ಲವೂ ಕೂಡ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನೀವು ಕಾರ್ಯಾಧ್ಯಕ್ಷರು ಕೂಡ ಹೌದು, ಎಷ್ಟೆಲ್ಲ ಸಿದ್ಧತೆಗೆ ನೀವು ಪೂರ್ವ ತಯಾರಿ ಮಾಡ್ತಾ ಇದ್ದೀರಾ? ಇದು ನಾನು ಅಧ್ಯಕ್ಷನಾಗಿ ಮಾಡುವಂತ ಒಂದು 7ನೇ ಬ್ರಹ್ಮಕಲಶ ಅಥವಾ ಜೀರ್ಣೋದ್ಧಾರ ಇರ್ಬೋದು ತಾಲೂಕಿನಲ್ಲಿ. ಆದ್ರೆ
ಈ 6ಕ್ಕೂ 7ನೇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಇದು ನಮ್ಮ ಅಜಿಲ ಸೀಮೆಯ ಅರಸರ ಒಂದು ಅರಸು ಮನೆತನಕ್ಕೆ ಸಂಬಂಧಪಟ್ಟಂತ ಸೀಮೆಯ ಪ್ರಧಾನ ದೇವರ ಒಂದು ದೇವಸ್ಥಾನ. ಯಾಕಂತ ಹೇಳಿದ್ರೆ ಅರಸರ ಸೀಮೆಗೆ ಒಂದು ಸಂಬಂಧಪಟ್ಟ 4 ದೇವಸ್ಥಾನಗಳಿವೆ. ಒಂದು ವೇಣೂರು, ಒಂದು ಹಳದಂಗಡಿ, ಒಂದು ಬರೆಯ, ಇನ್ನೊಂದು ಕಾಶಿಪಟ್ಟಣ. ಅದರಲ್ಲಿ ಈ ಹಳದಂಗಡಿಯ ಈ ಒಂದು ದೇವಸ್ಥಾನದ ಅನುವಂಶ ಆಡಳಿತ ಮುಖ್ಯಸ್ಥರಾಗಿ ಮತ್ತೆ ಎಲ್ಲ ಕಾರ್ಯಚಟುವಟಿಕೆ ನಿರ್ವಹಿಸುವವರು ನಮ್ಮ ಪೂಜ್ಯ ಅರಸರು. ಈ ಒಂದು ದೇವಸ್ಥಾನದಲ್ಲಿ ಕಾರ್ಯಾಧ್ಯಕ್ಷನಾಗಿ ನನಗೆ ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದೇ ಬಹಳ ದೊಡ್ಡದು. ಅದರಲ್ಲಿ ವಿಶೇಷವಾಗಿ ನಾವು ಒಂದು ಒಳ್ಳೆಯ ತಂಡವನ್ನು ರಚನೆ ಮಾಡಿದ್ದೇವೆ. ಆ ತಂಡದ ಮುಖಾಂತರ ಕೇವಲ 40 ದಿನಗಳಲ್ಲಿ ನಾವು ಒಂದು ಬ್ರಹ್ಮಕಲಶದ ತಯಾರಿಯನ್ನು ಪ್ರಾರಂಭಿಸಿ ಅರಸರ ಒಂದು ಆಶಯದಂತೆ ನಾವು ಒಂದು ತಂಡವನ್ನು ರಚನೆ ಮಾಡಿ ಬಹುತೇಕ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಸುಮಾರು 1 ಕೋಟಿಯ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಆಗಿವೆ. ಇನ್ನಿರುವಂತದ್ದು ಕೇವಲ 6 ದಿವಸ. ಈ 6 ದಿವಸದಲ್ಲಿ ನಮ್ಮ ಕೇವಲ ದೃಷ್ಟಿಕೋನ ಇರುವುದು ಕೇವಲ ಬ್ರಹ್ಮಕಲಶ ಯಾವ ರೀತಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಉಂಟು ಅಂತೇಳಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಬೇರೆ ಬೇರೆ ಸಮಿತಿಯನ್ನು ಮಾಡಿ ಬೇರೆ ಬೇರೆ ಸಮಿತಿಯವರಿಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟು ಒಂದು ಒಳ್ಳೆಯ ಬ್ರಹ್ಮಕಲಶ ಆಗ್ಬೇಕು. ಅದರಲ್ಲಿ ಕೂಡ ನಮ್ಮ ಅರಸರ ಆಶಯ ಏನಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ನಾನು ಬ್ರಹ್ಮಕಲಶ ಒಂದು ಕಾರ್ಯಕ್ರಮ ಅಥವಾ ಜೀರ್ಣೋದ್ಧಾರದಲ್ಲಿ ಪಾಲ್ಗೊಳ್ಳುವಾಗ ಪ್ರಥಮತ್ವವಾಗಿ ನಾನು ಅರಸರಲ್ಲಿ ಬಂದು ಕೇಳೋದುಂಟು, ಅರಸರ ಹೀಗೆ ನಾನು ಮಾಡ್ತಿದ್ದೀನಿ ಹೇಗೆ. ಅವ್ರು ಯಾವಾಗಲೂ ಹೇಳೋದುಂಟು, ನೀವು ಎಷ್ಟು ಬೇಕಾದ್ರೆ ಮಾಡಿ, ಅದರಲ್ಲಿ ನೀವು ವೈದಿಕತೆಗೆ ಮತ್ತೆ ಒಂದು ಪೂಜೆ ಪುರಸ್ಕಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ನೀವು ಕೇವಲ ಸಭಾ ಕಾರ್ಯಕ್ರಮ ಅದು ಇದು ಮಾಡಬಾರದು ಅಂತ ಹೇಳ್ತಾ ಇದ್ರು. ಆದ್ರೆ ಅದು ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಅರಸರೇ ಮುಂದೆ ನಿಂತು ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂತ ಬ್ರಹ್ಮಕಲಶ ಕೇವಲ ವೈದಿಕ ಕಾರ್ಯಕ್ರಮಗಳಿಗೆ ಮತ್ತೆ ದೇವರ ಪೂಜೆಗೆ ಸೀಮಿತವಾಗಿಟ್ಟು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಸಭಾ ಕಾರ್ಯಕ್ರಮವನ್ನು ಬದಿಗಿಟ್ಟು, ಅಂದ್ರೆ ಇಲ್ಲ ಅಂತ ಇಲ್ಲ, ಅದಕ್ಕೆ ಅಷ್ಟೊಂದು ಮಹತ್ವ ಕೊಡದೆ ಕೇವಲ ಒಂದು ದಿವಸ 10ನೇ ತಾರೀಕಿಗೆ ಜನವರಿ ಕಾವಂದರು ಬರ್ತಾರೆ, ಆ ದಿನ ಒಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಿಕ್ಕಿದ ದಿವಸ ಎಲ್ಲ ವೈದಿಕಕ್ಕೆ ಮಾತ್ರ ಒತ್ತು ಕೊಟ್ಟು ಈ ಒಂದು ಬ್ರಹ್ಮಕಲಶವನ್ನು ಮಾಡ್ತಿದ್ದೇವೆ. ಇದೊಂದು ಇಡೀ ತಾಲೂಕಿನಲ್ಲ, ಇಡೀ ಜಿಲ್ಲೆಯಲ್ಲಿ ಮಾದರಿ ಬ್ರಹ್ಮಕಲಶ ಆಗ್ಬೇಕೆಂಬುದು ಅರಸರ ಆಶಯ. ಹಾಗೆ ನಮ್ದು ಕೂಡ ಒಂದು ಆಶೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು 8-8:30 ಗಂಟೆಗೆ ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗಿತದೆ. ಯಾಕೆ ಈ ವಿಚಾರವನ್ನು ಹೇಳ್ತೇವೆ ಅಂತ ಹೇಳಿದ್ರೆ, ನಾವು ಅಲ್ಲಲ್ಲಿ ಬ್ರಹ್ಮಕಲಶ ಆಗ್ತದೆ, ಅಲ್ಲಲ್ಲಿ ಜೀರ್ಣೋದ್ಧಾರ ಆಗ್ತದೆ. ನಾವು ಕೊಡುವವರೇ ಕೊಡ್ಬೇಕು, ಮಾಡುವವರೇ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಕೊಟ್ಟು ಜನರಿಗೆ ಕೂಡ ಎಷ್ಟಪ್ಪ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಇನ್ನೊಂದಷ್ಟು ಧಾರ್ಮಿಕ ಅಥವಾ ಸಭಾ ಕಾರ್ಯಕ್ರಮ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಒತ್ತು ಕೊಟ್ರೆ ಅಲ್ಲಿ ಕೂಡ ಹಣಗಳು ದುಂದು ವೆಚ್ಚ ಆಗುವಂತ ಒಂದು ಇದು ಬರಬಾರದು ಎಂಬ ಉದ್ದೇಶದಲ್ಲಿ ನಾವು ಇದು ಮಾಡ್ತಿದ್ದೇವೆ. ತಯಾರಿಯ ಬಗ್ಗೆ ನೀವು ಕೇಳಿದ್ರೆ, ಈಗಾಗಲೇ ತಯಾರಿ ಬಹಳ ಜೋರಾಗಿ ನಡೀತಾ ಉಂಟು. ಖಂಡಿತ ಇನ್ನಿರುವುದು 6 ದಿವಸ. ಇವತ್ತು ಚಪ್ಪರ ಮುಹೂರ್ತ ಆಗಿದೆ. ಪ್ರಾಯಶಃ 5ನೇ ತಾರೀಕಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕಾಮಗಾರಿಗಳು ಮುಕ್ತಾಯವಾಗಿ 6ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಆದಷ್ಟು ವಿರಮಿಸಿಕೊಂಡು ಬೇರೆ ಬೇರೆ ಇನ್ನು 6ನೇ ತಾರೀಕಿಗೆ ನಮ್ಗೆ ಇಲ್ಲಿ ಅಲಂಕಾರ ಆಗ್ಬೇಕು, ಇಡೀ ಪೇಟೆ ಅಲಂಕಾರ ಆಗ್ಬೇಕು. 8ನೇ ತಾರೀಕಿಗೆ ಸಾಯಂಕಾಲ 4:15 ಗಂಟೆಗೆ ಬಹಳ ವಿಜೃಂಭಣೆಯ ಒಂದು ಹೊರೆಕಾಣಿಕೆಯ ಮೆರವಣಿಗೆ, ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಮಾನಿಲ ಸ್ವಾಮಿಗಳು ಕೂಡ ಬರ್ಲಿಕ್ಕಿದ್ದಾರೆ. ಆ ದಿನ ಉಗ್ರಾಣ ಮುಹೂರ್ತವನ್ನು ನಮ್ಮ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಹೆಗಡೆ ಅವರ ದಿವ್ಯಾಸ್ತದಿಂದ ಉಗ್ರಾಣ ಮುಹೂರ್ತ ಕೂಡ ಆಗ್ಲಿಕ್ಕಿದೆ. ಹಾಗೆ ಆ ದಿವಸ ಒಂದು ಭಜನಾ ತಂಡಗಳಿಂದ ನಮ್ಮ ಎದುರು ಹಾಕಿರುವಂತ ಒಂದು ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ವೃತ್ತಿಜರನ್ನು ಕೂಡ ತಂತ್ರಿಗಳನ್ನು ಕೂಡ ಇಲ್ಲಿ ಒಂದು ಸ್ವಾಗತಿಸುವಂತ ಕಾರ್ಯಕ್ರಮ ಇದೆಲ್ಲ ನಡೀಲಿಕ್ಕಿದೆ. ಹಾಗೆ ನಿರಂತರ 9, 10, 11, 12, 12ನೇ ತಾರೀಕಿಗೆ ಒಂದು ಸುಮುಹೂರ್ತದಲ್ಲಿ ಇಲ್ಲಿ ಶ್ರೀದೇವಿಗೆ ಬ್ರಹ್ಮಕಲಶ ಅಭಿಷೇಕ ನಡೀಲಿಕ್ಕಿದೆ. ನಾನು ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ದೇವೇಂದ್ರ ಹೆಗಡೆ ಕೊಕ್ರಾಡಿ ಹೇಳೋದಷ್ಟೇ, ನಾವೆಲ್ಲರೂ ಕೂಡ ಪಾಲ್ಪಡಿಬೇಕು. ಯಾಕಂತ ಹೇಳಿದ್ರೆ ಈ ದೇವಸ್ಥಾನ ಎಂಬುದು 32 ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಜಿಲ ಸೀಮೆಯ ಒಂದು ಏಕೈಕ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು, ಯಾಕಂದ್ರೆ ಪೂಜ್ಯ ಅರಸರು 32 ಗ್ರಾಮದಲ್ಲಿ ಕೂಡ ನಡೆಯುವಂತ ಯಾವುದೇ ಒಂದು ದೇವಸ್ಥಾನ ಜೀರ್ಣೋದ್ಧಾರ, ಬ್ರಹ್ಮಕಲಶ ಅಥವಾ ಗರಡಿಯ ಜೀರ್ಣೋದ್ಧಾರ, ಬ್ರಹ್ಮಕಲಶ, ಧರ್ಮ ನೇಮ ಇತ್ಯಾದಿಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡವರು. ಹಾಗಿರುವಾಗ ಈ ಒಂದು 32 ಗ್ರಾಮದವರು ಮನಸ್ಸು ಮಾಡಿದ್ರೆ ಅರಸರ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶ ಬಹಳ ವಿಜೃಂಭಣೆಯಿಂದ ಸುಸಾಂಗವಾಗಿ ನಡೀತದೆ ಎಂಬ ಭರವಸೆ ನಮ್ಗೆಲ್ಲರಿಗಿದೆ. ಈ ನಿಟ್ಟಿನಲ್ಲಿ ನಾವೊಂದು ದೇವಸ್ಥಾನದಲ್ಲಿ 25,000ಕ್ಕಿಂತ ಮೇಲ್ಪಟ್ಟು ಕೊಟ್ಟವರಂತ ಒಂದು ಅನ್ನದಾನಿಗಳನ್ನು ನಾವು ಒಂದಷ್ಟು ಜನರನ್ನು ನಾವು ಒಟ್ಟು ಮಾಡಿದ್ದೇವೆ. ಯಾರಲ್ಲಿ 25,000 ಮೇಲೆ ಕೊಡ್ತಾರೆ ಅನ್ನದಾನಕ್ಕೆ, ಹಾಗೆ 1 ಲಕ್ಷ ಮೇಲ್ಪಟ್ಟವರನ್ನು ಮಹಾದಾನಿಗಳನ್ನಾಗಿ ಮತ್ತೆ 5,000 ರೂಪಾಯಿ ಒಂದು ರಜತ ಕಲಶವನ್ನು ಇಟ್ಟಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬ್ರಹ್ಮಕಲಶ ಎಂಬುದು 12 ವರ್ಷಕ್ಕೆ ಒಮ್ಮೆ ಆಗುವಂತದ್ದು, ಆದ್ರೆ ಇಲ್ಲಿ 17 ವರ್ಷ ಆಯ್ತು. ಯಾಕೆಂತ ಹೇಳಿದ್ರೆ ಈ ಒಂದು 12 ವರ್ಷದ ನಂತರ ಇಲ್ಲಿ ಬೇರೆ ಬೇರೆ ದೇವಸ್ಥಾನ, ವೇಣೂರದ್ದು ಪಟ್ಟ ದೇವರ ಅರಸರದ್ದು ಅಲ್ಲಿದ್ದು ಬ್ರಹ್ಮಕಲಶ ಇತ್ತು, ಅಲ್ಲಿಯ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಿತ್ತು. ಈ ನಿಟ್ಟಿನಲ್ಲಿ ಅವರೊಂದು ಮನಸ್ಸಿತ್ತು, ನಾನು ನನ್ನ ಪಟ್ಟ ದೇವರನ್ನು ನಾನು ಹೊರಗೆ ಉತ್ಕೊಂಡು ಇಲ್ಲಿ ಕುಳಿಸಿ ಇಲ್ಲಿ ಬ್ರಹ್ಮಕಲಶ ಮಾಡಬಾರದು, ಅಲ್ಲೇ ಬ್ರಹ್ಮಕಲಶ ಹಾಗೆ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಹಿಂದೆ ಹೋಯ್ತು. ಕಳೆದ ವರ್ಷ ಮಹಾಗಣಪತಿ ದೇವಸ್ಥಾನದ್ದಾಯ್ತು. ಹಾಗಾಗಿ ಇದೆಲ್ಲ ಆದ್ಮೇಲೆ ದೇವರ ಮೊನ್ನೆ
ಅಪ್ಪಣೆ ಕೂಡ ಆಗಿದೆ ಇಲ್ಲಿ ಬ್ರಹ್ಮಕಲಶ ಮಾಡಬಹುದು ಅಂತ ಹೇಳಿ. ಹಾಗಾಗಿ ಈ ನಿಟ್ಟಿನಲ್ಲಿ ಇಲ್ಲಿಂದ ಬ್ರಹ್ಮಕಲಶವನ್ನು 17 ವರ್ಷದಲ್ಲಿ ಈ ಬ್ರಹ್ಮಕಲಶ ಆಗುವಂತ ಒಂದು ಸುಯೋಗ ಬಂತು. ಆದ್ರೆ ಈ ಸಂದರ್ಭದಲ್ಲಿ ನಾವು ರಜತ ಕಲಶವನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇನ್ನು 12 ವರ್ಷದೊಳಗೆ ಇಲ್ಲಿ ಬ್ರಹ್ಮಕಲಶ ಆಗ್ಲಿಕ್ಕಿಲ್ಲ. ಆದ್ರೆ ಈ ಒಂದು 12 ವರ್ಷದಲ್ಲಿ ನಾವು ಬ್ರಹ್ಮಕಲಶ ಆಗದಿದ್ರು ಕೂಡ ಆ ದೇವರ ಒಂದು ರಜತ ಕಲಶವನ್ನು ನಾವು ಪ್ರೋಕ್ಷಣೆ ಮಾಡಿದಂತಹ ಕಲಶವನ್ನು ಮನೆಯಲ್ಲಿಟ್ಟು ಅದನ್ನು ಪೂಜಿಸಿದ್ರೆ ಸಾಕ್ಷಾತ್ ಆ ದೇವಿಯ ನಮ್ಮ ಮನೆಯಲ್ಲಿ ಬಂದು ಇರುವಂತಹ ಒಂದು ಭಾವನೆ ನಮಗೆ ಬರಬೇಕು ಎಂಬ ನಿಟ್ಟಿನಲ್ಲಿ 5,000 ರೂಪಾಯಿ ಕಲಶವನ್ನು ಮಾಡಿದ್ದೇವೆ. 501 ಕಲಶ. ನಾನು ಎಲ್ಲ ಊರಿನ ಅಥವಾ 32 ಗ್ರಾಮಕ್ಕೆ ಸಂಬಂಧಪಟ್ಟವರಲ್ಲಿ ವಿಜ್ಞಾಪನೆ ಮಾಡೋದಿಷ್ಟೇ, ದಯವಿಟ್ಟು ನೀವೆಲ್ಲರೂ ಕೂಡ ಆ ಒಂದು ಪ್ರತಿಯೊಬ್ಬರು ಕೂಡ ಕನಿಷ್ಠ 5,000 ರೂಪಾಯಿಯ ಕಲಶವನ್ನು ನೀವು ತಕೊಂಡು ಈ ಒಂದು ಬ್ರಹ್ಮಕಲಶದಲ್ಲಿ ಪಾಲ್ಪಡಬೇಕು. ಇದರ ನಂತರ ಇನ್ನೊಂದು 500 ರೂಪಾಯಿಯ ಹೊರಕಾಣಿಕೆ ಹಸಿರುವಾಣಿ ಕೂಪನ್ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಒಂದಷ್ಟು ಕಡೆಯಲ್ಲಿ ವ್ಯವಸಾಯ ಮಾಡುವವರಿಲ್ಲ, ಬೇಸಾಯ ಆಗ್ತಾ ಇಲ್ಲ, ಕೃಷಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅವ್ರಿಗೆ ಏನು ಕೊಡ್ಬೇಕಂದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವೇನ್ ಹೇಳಿದ್ರೆ, ಅವ್ರಿಗೆ ಒಂದು 500 ರೂಪಾಯಿ ಅವರು ಕೂಪನ್ ಅನ್ನು ತಕೊಂಡ್ರೆ ಅವ್ರಿಗೆ ಏನ್ ಕೊಡ್ಲಿಕ್ಕೊಂಡು 10 kg ಅಕ್ಕಿಯ ಅಥವಾ ಇನ್ನು ಇತರ ಬೆಲ್ಲನ ಇಂಥದ್ದನ್ನು ನಾವೇ ಇಲ್ಲಿ ತಂದು ಕೊಟ್ಟು ಅವರಿಗೆ ಹಸಿರುವಾಣಿಯ ಮುಖಾಂತರ ಅವರಿಗೊಂದು ಹಸಿರುವಾಣಿ ಸರ್ಟಿಫಿಕೇಟ್ ಕೊಟ್ಟು ಆ ಒಂದು 500 ರೂಪಾಯಿಯ ಕೂಪನ್ ಅನ್ನು ತಕೊಂಡ್ರೆ ಅವರ ಹೊರಕಾಣಿಕೆಯಲ್ಲಿ ಸಮರ್ಪಣೆ ಆಯಿತು ಎಂಬ ಭಾವನೆಯಿಂದ 500 ರೂಪಾಯಿ ಕೂಪನ್ ಅನ್ನು ಕೂಡ ಮಾಡಿದ್ದೇವೆ. ಈ ಎಲ್ಲ ಇದರಲ್ಲಿ ತಾವೆಲ್ಲರೂ ಕೂಡ ಪಾಲು ಪಡೆದು ತನ್ನು ಮನ ಧನಗಳಿಂದ ಸಹಕರಿಸಿ ಈ ದೇವಸ್ಥಾನದ ಇನ್ನಷ್ಟು ಕಾಮಗಾರಿ ಆಗ್ಲಿಕ್ಕೆ ಬಾಕಿ ಇದೆ. ಅರಸರಿಗೆ ಒಂದು ಆಶೆ ಇದೆ, ಹಿಂದ್ಗಡೆ ಬ್ರಾಹ್ಮಣರಿಗೆ ಒಂದು ಬ್ರಾಹ್ಮಣ ಸಂತರ್ಪಣ ಒಂದು ಛತ್ರ ಆಗ್ಬೇಕು. ಸುಮಾರು 50 ಲಕ್ಷ ರೂಪಾಯಿ ಬಜೆಟ್ ಹಾಕೊಂಡಿದ್ದಾರೆ. ಅದನ್ನು ಕೂಡ ಮುಂದಿನ ದಿನದಲ್ಲಿ ಮಾಡಬೇಕು. ದೇವಸ್ಥಾನದ ಒಳಗಡೆ ಇನ್ನೊಂದಷ್ಟು ಕಾಮಗಾರಿ ಬಾಕಿ ಇದೆ. ಅದೆಲ್ಲ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಹಾಕಿದಂತ ಒಂದು 1.5 ಕೋಟಿ ಬಜೆಟ್ ಮತ್ತೆ ಇರುವಂತ 40 ದಿವಸದಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಇದೆಲ್ಲ ಆಗ್ಬೇಕಂತಿದ್ರೆ ಮುಂದಿನ ದಿನದಲ್ಲಿ ಮಾಡಬೇಕು. ಅದಲ್ಲದೆ 14ನೇ ತಾರೀಕಿನಿಂದ 20ನೇ ತಾರೀಕು ಒಳಗೆ ಇಲ್ಲಿ ಯಥಾಸ್ಥಿತಿ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದೆ. ಅಂದ್ರೆ ಒಟ್ಟಿನಲ್ಲಿ ಸರಿಸುಮಾರು 13 ದಿವಸದ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಪ್ರತಿ ದಿವಸ ಕೂಡ ಸುಮಾರು 4 ರಿಂದ 5 ಸಾವಿರ ಜನ, ಅಂದ್ರೆ ಕೊನೆಯ ತನಕ ಹೆಚ್ಚು ಕಮ್ಮಿ 70,000 ಜನ ಇಲ್ಲಿ ಆಗಮಿಸಿ ಅನ್ನ ಭೋಜನವನ್ನು ಮಾಡ್ಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ತಾವೆಲ್ಲೂ ಬರಬೇಕು. ಯಾಕಂತ ಹೇಳಿದ್ರೆ ಇದು ಹೆದ್ದಾರಿಯ ಮಗ್ಗುಲಲ್ಲಿರುವಂತಹ ದೇವಸ್ಥಾನ. ಹೋಗುವವರು ಬರೋರು ಕೂಡ ಇಲ್ಲಿಗೆ ಬರ್ತಾರೆ. ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸಮಿತಿಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಸ್ವಯಂ ಸೇವಕರು ಇರ್ಬೋದು, ಅಲಂಕಾರ ಸಮಿತಿ, ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಪ್ರಧಾನ ಸಂಚಾಲಕ ಆಗಿರುವಂತಹ ಶಿವಪ್ರಸಾದ್ ಅಜಿರ ಇದ್ದಾರೆ. ಸೊ ಅವರಿಗೆ ಈ ಕ್ಷೇತ್ರ ಬಗ್ಗೆ ಅನೇಕ ಮಾಹಿತಿ ಇದೆ. ಈ ದೇವಸ್ಥಾನದ ಬಗ್ಗೆ, ಈ ದೇವರ ಮೂರ್ತಿ ಬಗ್ಗೆ ಅವರೊಂದು ಕಥೆಯನ್ನ ಹೇಳ್ತಾರೆ. ಏನು ಅಂತ ಕೇಳೋಣ ಸರ್. ಈ ಒಂದು ಮೂರ್ತಿಯ ಬಗ್ಗೆ ದೊಡ್ಡ ಒಂದು ಮಹತ್ವ ಇದೆ, ಅದರ ಜನಗಳಿಗೆ ಅದು ಹೇಳ್ತೀರಾ? ಇದು ಈ ಸೋಮನಾಥ ದೇವರು ಒಂದು ಕಳಶ ರೂಪವಾಗಿರುವಂತಹದ್ದು. ನಮ್ಗೆ ತಿಳಿದ ಹಾಗೆ ಅದು ಶಿಲಾಶಾಸನದಲ್ಲಿ ಕೂಡ ಉಲ್ಲೇಖ ಆಗಿದೆ. ಮಧುರಕ್ಕ ದೇವಿಯ ಮಗ ರಾಯಕುಮಾರ್ ಅಜಿರರ ಕಾಲದಲ್ಲಿ ಸಾಧಾರಣ 1400 ಇಸವಿಯ ಸುಮಾರಿಗೆ ಇದನ್ನು ತಂದು ಇಲ್ಲಿ ಸ್ಥಾಪಿಸಿದ್ರು. ಇದಕ್ಕಿಂತ ಮೊದಲು ಇದು ವೇಣೂರಿನ ಮಾಲಿಂಗೇಶ್ವರ ದೇವರು ನಮ್ಮ ಸೀಮೆಯ ಪಟ್ಟದ ದೇವರು. ಅವರ ಬಲಭಾಗದಲ್ಲಿ ಒಂದು ಮುರಕಲ್ಲಿನ ಒಂದು ಆಲಯ ಇತ್ತು. ಆ ಮುರಕಲ್ಲಿನ ಆಲಯದ ಒಳಗೆ ಇದನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ರು. ಅರಸರು ಎಲ್ಲಾದ್ರೂ ಯುದ್ಧ ಹೋಗ್ಬೇಕಾದ್ರೆ, ಯುದ್ಧ ಜಯಿಸ್ಬೇಕಾದ್ರೆ ಈ ದೇವರನ್ನು ಸ್ವತಃ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಸತ್ಸಂಪ್ರದಾಯ ಇತ್ತು. ಆ ಯುದ್ಧದಲ್ಲಿ ಅನೇಕ ಯುದ್ಧಗಳನ್ನು ಗೆದ್ದಂತ ಚರಿತ್ರೆಗಳು ಕೂಡ ನಮಗಿದೆ. ನಂದಾವರದ ಜೊತೆ ಇದ್ದದ್ದು, ಬಂಗಾಳಿ ಅರಸರ ಜೊತೆ ಇದ್ದದ್ದು ಅನೇಕ ಕಥೆಗಳು ನಾವು ತುಳುನಾಡಿನಲ್ಲಿ ಇಂದಿಗೂ ಪ್ರಚಲಿತ ಇದೆ. ಅಂತ ಯುದ್ಧದ ಎಲ್ಲ ಸಂದರ್ಭಗಳಲ್ಲಿ ಕೂಡ ಈ ದೇವರು ಕೂಡ ಅದನ್ನ ತಗೊಂಡು ಹೋಗಿ ಯುದ್ಧ ಭೂಮಿಯಲ್ಲಿ ಇಟ್ಟಂತ ಅನೇಕ ಕಥೆಗಳು ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಹಾಗೆ ತದನಂತರ ಈ ಅಜಿಲ ಸೀಮೆಯೇ ಪರಬಾರೆ ಆಯಿತು. ಒಂದು 6 ವರ್ಷ ಇದು ಪರಬಾರೆ ಆಯಿತು. ನಿಮ್ಗೆಲ್ಲ ಗೊತ್ತಿದೆ ಸ್ವಲ್ಪ ಸಣ್ಣ ಚರಿತ್ರೆ. ಆ ಪರಬಾರೆ ಆದ ಸಂದರ್ಭದಲ್ಲಿ ಅರಸರ ಸೊಸೆ ದೂರದ ಅವರ ಬೇರೆ ಕಡೆ ವಂಶಸ್ಥರು, ಅರಸರ ಒಂದು ವಂಶದಲ್ಲಿದ್ದವರು ಈ ಸೋಮನಾಥೇಶ್ವರಿ ದೇವರನ್ನು ಅಲ್ಲಿ ತಗೊಂಡು ಹೋಗಿದ್ರು. ಅವರು ಪುನಃ ವಾಪಸ್ ಬಂದು ಯುದ್ಧದಲ್ಲಿ ಪುನಃ ಜಯಿಸಿ ಪುನಃ ಈ ಸೀಮೆಯನ್ನು ವಶಪಡಿಸಿಕೊಳ್ಳುವಂತ ಒಂದು ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ತದನಂತರ ಯಾರು ಆ ಯುದ್ಧ ಜಯಿಸಿ ಬಂದಂತ ಮಧುರಕ್ಕ ದೇವಿಯ ಮಗ ರಾಯಕುಮಾರ್ ಅಜಿಲರು ಈ ಹಳದಂಗಡಿಯಲ್ಲಿ ಸೋಮನಾಥ ದೇವರನ್ನು ಸ್ಥಾಪನೆ ಮಾಡಿದ್ರು, ಇಲ್ಲಿ ಅರಮನೆ ನಿರ್ಮಾಣ ಮಾಡಿದ್ರು ಹೇಳುವಂತ ಕಥೆ ನಮ್ಗೆ ತಿಳಿದಂತದ್ದು. ನಂತರ ಇಲ್ಲಿ ಪೂಜೆ ಆಗ್ತಾ ಇದೆ. ಈಗ ಪ್ರತಿ ವರ್ಷ ಅದರ ಯುದ್ಧದ ಸಂಕೇತವಾಗಿ ವಿಜಯದಶಮಿ ದಿವಸ ಊರಿನ ಸೀಮೆಯ ಪ್ರಮುಖರೊಂದಿಗೆ, ಗುಡಿಕಾರರೊಂದಿಗೆ ಅರಸರು ಹೋಗಿ ಅಲ್ಲಿ ಒಂದು ತೆಂಗಿನಕಾಯಿಯನ್ನು ಯಾವ್ದ್ರಲ್ಲಿ ಗನ್ ಪಾಯಿಂಟ್ ಅಲ್ಲಿ ಹೊಡೆಯುವಂತ ಕಾರ್ಯಕ್ರಮ ಇಂದಿಗೂ ಅದೊಂದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿದೆ. ವಿಜಯದಶಮಿ ದಿವಸ ಅಂದ್ರೆ ನವರಾತ್ರಿ ಕೊನೆಯ ದಿವಸ ಅರಸರು ಹಾಗೂ ಸೀಮೆಯ ಎಲ್ಲ ಪ್ರಮುಖ ಗುರಿಕಾರರುಗಳು ಹೋಗಿ ಅದಕ್ಕೆ
ಒಂದು ತೆಂಗಿನಕಾಯಿಯನ್ನು ಗನ್ ಪಾಯಿಂಟ್ ಅಲ್ಲಿ ಹೊಡೆಯುವಂತ ಒಂದು ಕಾರ್ಯಕ್ರಮ ಇಲ್ಲಿಗೂ ನಡ್ಕೊಂಡು ಬಂದಿದೆ. ಯುದ್ಧವನ್ನ ಅದ್ರ ನಂತರ ಬಂದು ಇಲ್ಲಿ ಸೋಮನಾಥ ದೇವರಿಗೆ ಪೂಜೆ ಆಗ್ತದೆ. ಎಲ್ಲರೂ ಬಂದು ಇಲ್ಲಿ ಸೇರಿ ದೇವರ ಪೂಜೆ ಮಾಡ್ತಾರೆ. ಆ ಒಂದು ಸತ್ಸಂಪ್ರದಾಯ ಇಂದು ಕೂಡ ನಡ್ಕೊಂಡು ಬಂದಿದೆ. ನಮಗೆ 2007ರ ಪೂರ್ವಭಾವಿಯಾಗಿ ನಾವು ಇದರಲ್ಲಿ ಈ ಒಂದು ಭಾರಿ ಶಿಥಿಲವಾಗಿರುವಂತಹ ದೇವಸ್ಥಾನ, ಇದು ಅತ್ಯಂತ ಪುರಾಣ ಪ್ರಸಿದ್ಧವಾದ ಈ ದೇವಸ್ಥಾನ, ಸುಮಾರು 600-700 ವರ್ಷ ಇತಿಹಾಸ ಇರುವಂತಹ ಈ ದೇವಸ್ಥಾನವನ್ನು ಅನೇಕ ಜನ ನಮ್ಮ ಹಿರಿಯರು ಅಭಿವೃದ್ಧಿ ಪಡಿಸಬೇಕು, ಇದರಲ್ಲಿ ಬ್ರಹ್ಮಕಲಶೋತ್ಸವ ಆಗಬೇಕು ಅಂತೇಳಿ ಪ್ರಯತ್ನ ಮಾಡಿರ್ಬೋದು. ನಮ್ಮ ಕಾಲಘಟ್ಟದಲ್ಲಿ ಅದು ಕೂಡಿ ಬಂತು. ಪ್ರಾಯಶಃ 2002ಕ್ಕಿಂತ ಮೊದಲು 2002ನೇ ಇಸ್ವಿಯಲ್ಲಿ ನಮ್ಮ ಊರಿನ ಹಿರಿಯರು, ನಮ್ಮ ತಂದೆಯವರ ಕಾಲದಲ್ಲಿ ಕೂಡ ಅನೇಕ ಪ್ರಯತ್ನ ನಡೆದು, ನಂತರ ನಮ್ಮ ಅಣ್ಣವರಿಗೆ ಈ ಸೀಮೆಯ ಒಂದು ಪಟ್ಟಾಭಿಷೇಕ ಆದ್ಮೇಲೆ ಮಂಜು ದೇವಾಡಿಗರ್ ಅಂತ ಒಬ್ರು ಇದ್ರು, ಅಮಣಿ ಮಂಜು ನಿವಾಸ ಮಂಜು ದೇವಾಡಿಗರ್. ಅವರ ಒಂದು ಸೂಚನೆಯಂತೆ ಒಂದು ಕೇರಳದಿಂದ ಒಂದು ಪ್ರತಿಷ್ಠಿತ ದೈವಜ್ಞರಿಂದ ಒಂದು ಅಷ್ಟಮಂಗಲ ಪ್ರಶ್ನೆ ಕಾರ್ಯಕ್ರಮ ನೆರವೇರಿತು. ಅದರಲ್ಲಿ ಕಂಡು ಬಂದಂತೆ ಅನೇಕ ದೋಷ ನಿವಾರಣೆ ಕೆಲಸಗಳು ನಡೆದು ದೇವರ ಸಾನ್ನಿಧ್ಯ ಅಭಿವೃದ್ಧಿಯ ಬಗ್ಗೆ ಕೆಲವು ಸೂಚನೆಗಳನ್ನು ಅವ್ರು ನೀಡಿದ್ರು. ಅದರಂತೆ ನಾವೆಲ್ಲ ಕಾರ್ಯಕ್ರಮ ಕೈಗೊಂಡು ನಂತರ 2007ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಆ ಒಂದು ಜೀರ್ಣೋದ್ಧಾರ ಕಾರ್ಯ ಹಾಗೂ ಬ್ರಹ್ಮಕಲಶೋತ್ಸವ ಬಾರಿ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಸುಂಕದಗಟ್ಟೆ ಶ್ರೀ ನಿರಂಜನ ಸ್ವಾಮೀಜಿ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು, ನೀವು ಒಂದು ಅನ್ನದಾನದ ಒಂದು ಕೈಂಕರ್ಯವನ್ನು ಆರಂಭಿಸಬೇಕು, ಇಲ್ಲಿ ನಿರಂತರವಾಗಿ ಭಕ್ತಾದಿಗಳಿಗೆ ಅನ್ನದಾನದ ಅದಕ್ಕೆ ಆದಂತಹ ಒಂದು ಹೆಚ್ಚಿನ ಒಂದು ಪಾವಿತ್ರ್ಯತೆ ಈ ಕ್ಷೇತ್ರದಲ್ಲಿ ಮುಂದುವರಿತದೆ ಅಂತ ಹೇಳಿದಂಗೆ ಇವತ್ತು ಕೂಡ ಸಂಕ್ರಾಂತಿಯ ದಿವಸ ಸಾವಿರಾರು ಭಕ್ತರಿಗೆ ಅನ್ನದಾನವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಆ ಅಭಿವೃದ್ಧಿಯ ಕಾರ್ಯದಲ್ಲಿ ನಮಗೆ ಮೊದಲನೇದಾಗಿ ಸಹಾಯ ನೀಡಿದವರು ದಿವಂಗತ ಬೋಳಂತೂರು ಚಂದ್ರರಾಜ್ ಶೆಟ್ಟಿ ಅವರು. ಅವತ್ತು ನಮ್ಮ ಜೊತೆ ಇವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಬಂಟ್ವಾಳದಲ್ಲಿ. ಈ ಊರಿನ ಹೆಮ್ಮೆಯ ಪುತ್ರ ಅವರು. ಆರಂಭಿಕ ನಿಧಿ ಆಗ 1 ಲಕ್ಷ ಅಂತ ಹೇಳಿದ್ರೆ ಭಾರಿ ಅಪರೂಪ. ಆರಂಭಿಕ ನಿಧಿಯ ಮೊತ್ತವಾಗಿ 1 ಲಕ್ಷ ರೂಪಾಯಿಯನ್ನು ಅವರು ಕೊಟ್ಟು ಈ ಜೀರ್ಣೋದ್ಧಾರಕ್ಕೆ ಚಾಲನೆ ನೀಡಿದವರು ಅವರು. ಅಲ್ಲದೆ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅನೇಕ ಜನ ಕೆಲಸ ಮಾಡಿದ್ದಾರೆ, ನಿರಂತರವಾಗಿ ಸೇವೆ ಮಾಡಿದ್ದಾರೆ. ದೈನಂದಿನ ನಿತ್ಯ ಪೂಜಾ ಕೈಂಕರ್ಯವನ್ನು ಶ್ರೀ ರಂಗಪ್ಪಯ್ಯ ಅನ್ನುವರು 60 ವರ್ಷದಲ್ಲಿ ಯಾವುದೇ ಫಲಾಪೇಕ್ಷೆ, ಹೀಗಾಗಿ ಸಂಭಾವನೆ ಘನ ಸರ್ಕಾರದಿಂದ ಸಂಭಾವನೆ ಏನೂ ಸಿಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ದೇವರ ಯಾವುದೇ ಪೂಜಾ ಕೈಂಕರ್ಯಗಳಿಗೆ ಚ್ಯುತಿ ಬರದಂತೆ ಅವರು ನಿರಂತರವಾಗಿ ಒಂದು ಪೂಜಾ ಕೈಂಕರ್ಯವನ್ನು ಮಾಡಿದ್ದಾರೆ. ಶ್ರೀ ವಾಕ್ಯಾರ ಕೊರಗ ಪೂಜಾರಿ ಅಂತ ಒಬ್ಬರಿದ್ರು, ವಯಸ್ಸಾದ ವಯೋವೃದ್ಧರು. ಅವರು ಭಜನೆ ನಿಲ್ಬಾರದು ಕ್ಷೇತ್ರದಲ್ಲಿ ಅಂತ ಹೇಳಿ ನಿರಂತರ ಪ್ರತಿ ಶುಕ್ರವಾರ ಬಂದು 2 ಜನ ಇರಲಿ, ದೊಡ್ಡ ಮಳೆಯಲ್ಲಿ ಆಗ ಸರಿಯಾದ ವಿದ್ಯುತ್ ದೀಪಗಳಿರಲಿಲ್ಲ, ಆದ್ರೂ ಒಂದು ದೀಪ ಇಟ್ಟು ಭಜನಾ ಕೈಂಕರ್ಯವನ್ನು ನಿರಂತರವಾಗಿ ನಡೆಸಿದ್ರು. ದೇವತಾ ಕೆಲಸಗಳ ನಡುವಿನಲ್ಲಿ ಕೂಡ ಒಂದು ನಿರಂತರ ಸೇವೆ, ಅದನ್ನು ನಿಷ್ಠೆ, ದೇವರ ಬಗ್ಗೆ ಇರುವಂತಹ ನಿಷ್ಠೆ ಅವರ ಪ್ರಾಯಶಃ ಅದು ಕೂಡ ಇವತ್ತು ಕೂಡ ಸ್ಮರಣೀಯವಾಗಿದೆ. ಹಾಗೆ ಮತ್ತು ಇನ್ನೊಬ್ರು ಸುಂದರ ದೇವಾಡಿಗರು ಅಂತೇಳಿ ಒಬ್ರು ಸುಂದರ ದೇವಾಡಿಗರು ಇಲ್ಲಿ ಜಾತ್ರೋತ್ಸವ ಸಂದರ್ಭದಲ್ಲಿ ಅವರ ಅಂಗಡಿಯ ಗ್ಯಾಸ್ ಲೈಟ್ ಅನ್ನು ತಗೊಂಡು ಬಂದು ನಿತ್ಯ ಬಲಿಯಲ್ಲಿ ಅವರು ಭಾಗವಹಿಸಿ ಅವರ ಗ್ಯಾಸ್ ಲೈಟ್ ತಗೊಂಡು ಹೋಗ್ತಿದ್ರು. ಆಗ ಎಲೆಕ್ಟ್ರಿಕ್ ಇಲ್ದಿರುವಂತ ಸಂದರ್ಭದಲ್ಲಿ 70ನೇ ಇಸ್ವಿಯಲ್ಲಿ ಕರೆಂಟ್ ಬಂತು. ಅದಕ್ಕಿಂತ ಮೊದಲು ಕೂಡ ಅವರು ಸ್ವತಃ ಗ್ಯಾಸ್ ಲೈಟ್ ತಂದು ಉತ್ಸವದಲ್ಲಿ ಅವರೇ ಪಾಲ್ಗೊಂಡು 7 ದಿವಸ ಕೂಡ ಅವರೇ ಗ್ಯಾಸ್ ಲೈಟ್ ಇಟ್ಕೊಂಡು ಆ ಒಂದು ದೇವರ ಸಾನ್ನಿಧ್ಯದಲ್ಲಿ ಉತ್ಸವಗಳು ನಿಲ್ಬಾರ್ದು ಅಂತೇಳಿ ಅತ್ಯಂತ ನಿಷ್ಠೆಯಾಗಿ ಕೆಲಸ ಮಾಡಿದವರು. ಮತ್ತೊಬ್ರು ಸುಂದರ ದೇವಾಡಿಗರು ವಾಲಗದವರು. ಅವರು ಕೂಡ ಹಾಗೆ ಭಾರಿ ಯಾವುದೇ ಫಲಾಪೇಕ್ಷೆಯಲ್ಲಿ ಈಗಿನಾಗೆ ಸಂಭಾವನೆಗೋಸ್ಕರ ಬಂದವರನ್ನು ನಾವು ನಿರಂತರ ಸೇವೆ ಮಾಡಿದವರು ದೇವರ ಸನ್ನಿಧಿಯಲ್ಲಿ. ಅವರ ಸೇವೆ ಇವತ್ತು ಕೂಡ ಸ್ಮರಣೀಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅವರೆಲ್ಲರ ಪರಿಶ್ರಮ, ಅವರ ಒಂದು ಏನು ತಪಸ್ಸು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. 1.5 ಕೋಟಿ ರೂಪಾಯಿ ಅಭಿವೃದ್ಧಿಯ ಒಂದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ ನಾಳೆ ದಿವಸ. ನಾಡಿನ ಎಲ್ಲ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆಹ್ವಾನ ಪತ್ರವನ್ನು ಕಳಿಸಿದ್ದೇವೆ. ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಾಡಿನ ಮಠಾಧೀಶರು, ರಾಜಕಾರಣಿಗಳು ಮತ್ತು ಎಲ್ಲ ಧಾರ್ಮಿಕ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ಬೇರೆ ಬೇರೆ ರೀತಿಯಲ್ಲಿ ಆಹ್ವಾನವನ್ನು ಕಳಿಸ್ತಾ ಇದ್ದೇವೆ. ಹಾಗೆ ನಾನು ಮತ್ತೊಮ್ಮೆ ತುಳುನಾಡಿನ ಜನತೆಯಲ್ಲಿ ನಮ್ರವಾಗಿ ವಿನಂತಿಸ್ತೇನೆ, ಈ ನಮ್ಮ ಬ್ರಹ್ಮಕಲಶೋತ್ಸವದಲ್ಲಿ ಬನ್ನಿ, ಭಾಗವಹಿಸಿ, ಶ್ರೀದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಅಂತ ನಾನು ಎಲ್ರಿಗೂ ವಿನಂತಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಅವರೇ, ಇದೀಗ ಬಹಳ ತಯಾರಿ ಆಗ್ತಾ ಇದೆ. ಸೊ ಈಗಾಗಲೇ ಸಿಕ್ಕಾಪಡೆ ಮಾಹಿತಿ ಸಿಕ್ತು. ಸೊ ಈಗ ನೀವೊಬ್ಬ ಕಾರ್ಯದರ್ಶಿಯಾಗಿ ನಿಮ್ಮ ಈ ದೊಡ್ಡ ಒಂದು ಭಾರ ಇದೆ. ಸೊ ಎಷ್ಟೆಲ್ಲ ತಯಾರಿ ಆಗಿದೆ ಅಲ್ವಾ? ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ ಇದು? ಪ್ರಥಮವಾಗಿ ನಿಮ್ಮ ಸುದ್ದಿವಾಹಿನಿಗೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನ ಹಲವಾರು ವರ್ಷಗಳಿಂದ ಬಹಳ ಒಂದು ಉತ್ತಮವಾದ ಸಂದೇಶವನ್ನು ಈ ತಾಲೂಕಿನ ಎಲ್ಲ ಪ್ರತಿ ಮೂಲೆಯ ಕೂಡ ನಾವು ತಿಳಿಸ್ತಾ ಇದ್ದೀರಿ, ಕಳಿಸ್ತಾ ಇದ್ದೀರಿ. ಇವತ್ತು ನಾವು ಹಳದಂಗಡಿ ಶ್ರೀ ಸೋಮನಾಥೇಶ್ವರ ದೇವರ
ಬ್ರಹ್ಮಕಲಶೋತ್ಸವ ನಿಮ್ಮ ಸುಸಂದರ್ಭದಲ್ಲಿ ಇದ್ದೇವೆ. 2007ರಲ್ಲಿ ಬಹಳ ವಿಜೃಂಭಣೆಯಿಂದ, ಬಹುಶಃ ಈ ತಾಲೂಕಿನಲ್ಲಿ ಅಷ್ಟು ಒಳ್ಳೆಯ ಒಂದು ಬ್ರಹ್ಮಕಲಶೋತ್ಸವ ನಡೆದಿರಲಿಲ್ಲ, ಮುಂದೆ ಕೂಡ ನಡೆಯಲಿಲ್ಲ. ಅಷ್ಟು ಜನ ಸೇರಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಡೆದಿದೆ. ಈ ವರ್ಷ 2024ನೇ 25ನೇ ಇಸವಿ, ಈಗ ಜನವರಿ 8ರಿಂದ 12ನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಪೂರ್ವ ತಯಾರಿಗಳು ಆಗ್ತಾ ಉಂಟು. ಈಗಾಗಲೇ ಹಲವಾರು ಸಮಿತಿಗಳನ್ನು ಮತ್ತು ಉಪ ಸಮಿತಿಗಳನ್ನು ನಾವು ವ್ಯವಸ್ಥೆಗೊಳಿಸಿದ್ದೇವೆ. ಇದರ ಒಂದು ಗೌರವಾಧ್ಯಕ್ಷರಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬಹಳ ಪ್ರೀತಿಯಿಂದ ಆ ಒಂದು ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅಧ್ಯಕ್ಷರಾಗಿ ನಮ್ಮ ಹಳದಂಗಡಿ ಸೀಮೆಯ ತಿಮ್ಮಣ್ಣರ ಸಹ ಡಾಕ್ಟರ್ ಪದ್ಮಪ್ರಸಾದ್ ಆಗಿದ್ದರು. ಬಹಳ ಅವರೊಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಕಾರ್ಯಾಧ್ಯಕ್ಷರಾಗಿ ಶ್ರೀಯುತ ದೇವೇಂದ್ರ ಹೆಗಡೆ ಅವರು, ಹಾಗೆಯೇ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಕೊಡುಗೈ ದಾನಿಗಳು ನವಶಕ್ತಿಯ ಶಶಿಧರ್ ಶೆಟ್ಟಿಯವರಿದ್ದಾರೆ. ಪ್ರಧಾನ ಸಂಚಾಲಕರಾಗಿ ಹಳದಂಗಡಿ ಅರಮನೆಯ ಅರಸರ ಸಹೋದರ ಶಿವಪ್ರಸಾದ ಅಜಲ್ರಿದ್ದಾರೆ. ಇವರೆಲ್ಲರ ಒಂದು ನೇತೃತ್ವದಲ್ಲಿ ಎಲ್ಲ ಉಪ ಸಮಿತಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಈ ಉಪ ಸಮಿತಿಗಳ ಮೂಲಕ ನಾಳ್ದು ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಬ್ರಹ್ಮಕಲಶವನ್ನು ಮಾಡುವ ತಯಾರಿಯಲ್ಲಿ ನಾವಿದ್ದೇವೆ. ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ಒಂದು ಮುಖ್ಯರಸಿರುವಂತಹ ದೇವಸ್ಥಾನ ಹಳದಂಗಡಿ. ಇದಕ್ಕೆ ಅದು ಬಹಳ ಮಹತ್ವ ಇದೆ, ಬಹಳ ಪುರಾತನ ದೇವಸ್ಥಾನ, ಜೊತೆಗೆ ಅರಸು ಮನೆತನದಲ್ಲಿ ಬರುವಂತಹ ದೇವಸ್ಥಾನ. ಸೊ ಆ ದೇವಸ್ಥಾನದಲ್ಲಿ ಇರುವಂತಹ ಬ್ರಹ್ಮಕಲಶೋತ್ಸವಕ್ಕೆ ನೀವೊಬ್ಬ ಕಾರ್ಯದರ್ಶಿ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ಅದು ಬಹಳ ಸಂತೋಷ ಆಗ್ತದೆ ಮೇಡಮ್. ಯಾಕಂದ್ರೆ ನಾನು 2007ರಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯದರ್ಶಿ ಆಗಿದ್ದೆ. ಬಹುಶಃ ಪುನಃ ಒಂದು ಆ ದೇವರ ಸೇವೆ ಮಾಡುವಂತ ಅವಕಾಶವನ್ನು ನಮಗೆ ಇಲ್ಲಿ ಅರಸರು ಒದಗಿಸಿಕೊಟ್ಟಿದ್ದಾರೆ. ಇದೊಂದು ಸೀಮೆಯ ದೇವಸ್ಥಾನ. ಸುಮಾರು 32 ಗ್ರಾಮಗಳು ಈ ದೇವಸ್ಥಾನಕ್ಕೆ ಒಳಪಟ್ಟಿದೆ. ಅಂದ್ರೆ ಅಜಿಲ ಸೀಮೆಗೆ 32 ಗ್ರಾಮ ಉಂಟು. ಅಜಿಲ ಸೀಮೆಯ ಅರಸರ ದೇವಸ್ಥಾನ ಇದಾದ ಕಾರಣ 32 ಗ್ರಾಮದ ಜನರು ಕೂಡ ಆರಾಧಿಸಿಕೊಂಡು ಬರುವಂತಹ ಒಂದು ದೇವಸ್ಥಾನ. ಯಾವುದೇ ಕಾರ್ಯಕ್ರಮ ಆದ್ರೂ ಪ್ರಥಮವಾಗಿ ನಾವು ಗ್ರಾಮ ದೇವಸ್ಥಾನ ಬಿಟ್ಟರೆ ಮತ್ತೆ ಸೀಮೆಯ ದೇವರಿಗೆ, ಆ ಸೀಮೆಯ ದೇವರ ಒಂದು ಅನುಗ್ರಹ ಎಲ್ರಿಗೂ ಬೇಕಾಗ್ತದೆ. ಹಾಗಾಗಿ 32 ಗ್ರಾಮಗಳಿಗೆ ಕೂಡ ನಾವು ಇವತ್ತು ಈ ಒಂದು ಬ್ರಹ್ಮಕಲಶದ ಆಮಂತ್ರಣವನ್ನು ತಲುಪಿಸಿದ್ದೇವೆ. ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡುವ ಒಂದು ತಯಾರಿಯಲ್ಲಿದ್ದಾರೆ. ನಾಳ್ದು ವಿಜೃಂಭಣೆಯಲ್ಲಿ ನಡೆಯುವುದಕ್ಕೆ ಯಾವುದೇ ಸಂದೇಹ ಇಲ್ಲ, ಬಹಳ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕಿದೆ. ಹೆಚ್ಚಾಗಿ ನಾವು ವಿಶೇಷವಾಗಿ ಇವತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಮಹತ್ವ ಕೊಟ್ಟಿದ್ದೇವೆ. ಇದು ವಿಶೇಷ ಅರಸರದ್ದು ಈ ಸಲ. ವಿವಿಧ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಣ್ಣ ಮಟ್ಟಿಗೆ ಒಂದು ಕಡೆಯ ದಿವಸ ಒಂದು ಕಟೀಲ್ನ ಒಂದು ಸೇವೆ, ತಾಯಿಯ ಸೇವೆ ಇಲ್ಲಿ ನಡೆಯಲಿಕ್ಕಿದೆ. ದೊಡ್ಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಇಲ್ಲ. ಧಾರ್ಮಿಕ ಕಾರ್ಯಕ್ರಮವೇ ಹೆಚ್ಚಿನ ಪ್ರಾಶಸ್ತ್ಯ ಮತ್ತು ಸಭಾ ಕಾರ್ಯಕ್ರಮ ಇಲ್ಲವೇ ಇಲ್ಲ. 10ನೇ ತಾರೀಕಿಗಂದು ನಮ್ಮ ಗೌರವಾಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದು ಒಂದು ಕಾರ್ಯಕ್ರಮ. ಮತ್ತೆ ದೊಡ್ಡ ಕಾರ್ಯಕ್ರಮ ಯಾವುದಿಲ್ಲ, ಎಲ್ಲ ಧಾರ್ಮಿಕ. ಒಟ್ಟು ಅನ್ನದಾನ, ಸುಮಾರು 100 ಜನ ಅನ್ನದಾನಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಒಂದು ದೇವಿಯ ಸೇವೆಗಾಗಿ. ಆ ಒಂದು ಅನ್ನ ಪ್ರಸಾದವನ್ನು ವ್ಯವಸ್ಥಿತ ರೀತಿಯಲ್ಲಿ ಬಂದ ಎಲ್ಲ ಭಕ್ತರಿಗೆ ಕೂಡ ನೀಡುವ ಒಂದು ಸುವ್ಯವಸ್ಥಿತ ವ್ಯವಸ್ಥೆಯನ್ನು ಮಾಡುವುದಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕೆಲಸಗಳು ಭರದಿಂದ ಸಾಗ್ತಾ ಉಂಟು. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪುನರ್ ನವೀಕರಣ, ಒಂದು ಹೊರಾಂಗಣಕ್ಕೆ ಎಲ್ಲ ಇಂಟರ್ಲಾಕ್, ಎಲ್ಲ ಒಂದು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ. ಈಗ ಒಂದು ನಾಳ್ದು ಎಲ್ಲ ಒಂದು ಭಕ್ತರು ಬಂದು ದೇವಿಯ ಒಂದು ಸೇವೆಯನ್ನು ಮಾಡಿ ಅವರು ಒಂದು ಭಕ್ತರು ಬಹಳ ಒಂದು ಉತ್ತಮ ರೀತಿಯಲ್ಲಿ ಸಂತೋಷದಿಂದ ಅವರು ತೆರೆದ್ರೆ ಅದು ನಮಗೆಲ್ಲರಿಗೂ ಸಂತೋಷ. ಅಜಿಲ ಅರಸು ಮನೆತನದ ಅಡಿಯಲ್ಲಿ ಬರುವಂತಹ ಕೆಲವಾರು ದೇವಸ್ಥಾನದಲ್ಲಿ ಈ ಹಳದಂಗಡಿಯ ಸೋಮನಾಥೇಶ್ವರ ದೇವಸ್ಥಾನ ಕೂಡ ಒಂದು. ಜನವರಿ 8ರಿಂದ 20ನೇ ತಾರೀಕುವರೆಗೆ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಜೊತೆಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದ್ರೆ ಈ ಬ್ರಹ್ಮಕಲಶೋತ್ಸವ ಸಮಿತಿ ಮಾಡುವಂತಹ ಈ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂಗೆ, ಜೊತೆಗೆ ಎಲ್ಲರೂ ಕೂಡ ಈ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಐತೆ ಶೆಟ್ಟಿ ಬಳನ್ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಹಳದಂಗಡಿ.